ಸ್ಪಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಅಂತ್ಯವಲ್ಲ ಆರಂಭ ಕಿರು ಧಾರಾವಾಹಿಗೆ ಶುಭ ಕೋರುವವರು ಗುರ್ಮೆ ಶ್ರೀ ಸುರೇಶ್ ಶೆಟ್ಟಿ, ಉದ್ಯಮಿ, ಕಾಪು. ಶ್ರೀ ಯಶ್ಪಾಲ್ ಸುವರ್ಣ, ಅಧ್ಯಕ್ಷರು, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ ಮೀನುಗಾರಿಕಾ ಫೆಡರೇಷನ್. ಮೈಯಿದಿ ಅಂಡ್ ಫ್ಯಾಮಿಲಿ, ದೇವಿನಗರ, ಪರ್ಕಳ. ಶ್ರೀ ಎಂ ನಂದಕುಮಾರ್ ಅಂಡ್ ಫ್ಯಾಮಿಲಿ, ನಂದಗೋಕುಲ, ಮೇನ್ ರೋಡ್, ಪರ್ಕಳ. ಶ್ರೀ ಪಿ ಗಿರೀಶ್ ಭಟ್ ಅಂಡ್ ಫ್ಯಾಮಿಲಿ, ಕಾರ್ ಸ್ಟ್ರೀಟ್, ಪೆರಡೂರು, ಉಡುಪಿ. ರತ್ನಾಕರ್ ಅಂಡ್ ಫ್ಯಾಮಿಲಿ, ಸಹಾರಾ ಟೂರ್ಸ್ ಅಂಡ್ ಟ್ರಾವೆಲ್ಸ್, ಮಣಿಪಾಲ್. ಜಯಪ್ರಕಾಶ್ ಅಂಡ್ ಫ್ಯಾಮಿಲಿ, ಕರಂಬಳ್ಳಿ. ಜಯ ಸುರೇಶ್ ಅಂಡ್ ಫ್ಯಾಮಿಲಿ, ಮಣಿಪಾಲ್. ಜಯವಂತ್ ಅಂಡ್ ಫ್ಯಾಮಿಲಿ, ಮಣಿಪಾಲ್. ಶ್ರೀ ರತ್ನಾಕರ್ ಇಂದ್ರಾಳಿ, ಉದ್ಯಮಿ ಮತ್ತು ಸಾಮಾಜಿಕ ಕಾರ್ಯಕರ್ತರು. ಶ್ರೀ ಸುಧಾಕರ್ ಶೆಟ್ಟಿ, ಮಾಲಕರು, ಪ್ರೈಸಸ್ ಅಕ್ವೇರಿಯಂ, ರಾಮದಾಸ್ ಬಿಲ್ಡಿಂಗ್, ಕಡಿಯಾಳಿ, ಉಡುಪಿ, ಮಣಿಪಾಲ ಮುಖ್ಯ ರಸ್ತೆ. ಶ್ರೀ ನಾಗರಾಜ್ ಕಟೀಲ್, ಡಾಕ್ಟರ್ ವಸುಧಾದೇವಿ, ಶರಣ್ಯ, ಈಶ್ವರ್ ನಗರ್, ಮಣಿಪಾಲ್. ಶುಭ ಕೋರುವವರು ಜೈರಾಮ್ ಶೆಟ್ಟಿಗರ್ ಹಾಗೂ ಪತ್ನಿ ಮತ್ತು ಮಕ್ಕಳು, ಮಣಿಪಾಲ್. ಶುಭ ಕೋರುವವರು ಸ್ಮ್ಯಾಶ್ ಡ್ಯಾನ್ಸ್ ಗ್ರೂಪ್, ಕಡಿಯಾಲಿ, ಉಡುಪಿ. ಶುಭ ಕೋರುವವರು ಉಪೇಂದ್ರ ಶೆಟ್ಟಿಗರ ಮತ್ತು ಜಯಮಾಲಾ ಉಪೇಂದ್ರ ಶೆಟ್ಟಿಗರ ಹಾಗೂ ಮಕ್ಕಳು ಶ್ರುತಿ ಮತ್ತು ಶ್ರೇಯಾ. ಬದುಕಿನ ನಡುವೆ ಭಾವನೆಯೆಂಬುದು ಏತಕ್ಕೆ ಬರುತ್ತಿಹುದೋ, ಪ್ರೇಮದ ನಡುವೆ ಪ್ರೀತಿಯ ಅರ್ಥವು ಯಾರಿಗೆ ತಿಳಿದಿಹುದೋ, ಮೂಢರ ನಡುವೆ ನಲುಗುವ ಪ್ರೀತಿಗೆ ಮುಕ್ತಿಯು ದೊರಕುವುದು. ಅಂತ್ಯವಲ್ಲ ಇದು ಆರಂಭ, ಅಂತ್ಯವಲ್ಲ ಇದು ಆರಂಭ, ಅಂತ್ಯವಲ್ಲ ಇದು ಆರಂಭ, ಅಂತ್ಯವಲ್ಲ ಇದು ಆರಂಭ. ಏರುಪೇರು ಇಲ್ಲಿ ನಡೆಯುವುದು, ನ್ಯಾಯ ನೀತಿ ಪ್ರೀತಿ ಪ್ರೇಮ ಹೇಗೆ ಉಳಿಯುವುದು, ಸತ್ಯ ಧರ್ಮ ನಿತ್ಯ ಕರ್ಮ ಯಾರಿಗೆ ತಿಳಿಯುವುದು, ಸತ್ಯ ನ್ಯಾಯದ ಆರಂಭ, ಪ್ರೀತಿ ಪ್ರೇಮದ ಆರಂಭ, ನವಜೀವನದ ಆರಂಭ, ಅಂತ್ಯವಲ್ಲ ಇದು ಆರಂಭ. ಕಾಂತಿ ಬ್ಯಾಗ್ ಇಟ್ಕೊಂಡು? ಅಪ್ಪ ಅರ್ಜೆಂಟ್ ಆಗಿ ದೇವಸ್ಥಾನಕ್ಕೆ ಬರಕ್ ಹೇಳಿದ್ರು, ಅದಕ್ಕೆ ಹೋಗ್ತಾ ಇದ್ದೆ. ಓ ದೇವಸ್ಥಾನಕ್ಕ? ಹಾ ಹೌದು. ಆದ್ರೆ ದೇವಸ್ಥಾನ ಇರೋದು ಆ ಕಡೆ ಅಲ್ಲ, ನೀನ್ ಯಾಕೆ ಈ ಕಡೆ ಹೋಗ್ತಾ ಇದೀಯಾ? ಅಯ್ಯೋ ಹೌದಲ್ಲ, ತಲೆಯಲ್ಲಿ ಎಂಟಾಣೆ ಇದೆ ನೋಡಿ. ಸರಿ, ನಾನು ಈ ಕಡೆನೇ ಹೋಗ್ತೀನಿ. ಸರಿ.
ಕಡೆನಾ ಈ ಕಡೆನಾ? ನನ್ನ ತಲೆನೇ ಎಂಟಾಣೆ ಆಗೋಯ್ತು. ನಾನ್ ನನ್ನ ಕೆಲಸ ನೋಡ್ಕೊಳ್ತೀನಿ. ಅಯ್ಯೋ ದೇವ್ರೆ, ಏನೇ ಮಗಳನ್ನು ಸರಿಯಾಗಿ ನೋಡ್ತು ಅಂದ್ರೆ ನೀನೇನು ಸತ್ತೆ ಕಾಯ್ತಾ ಇದ್ಯಾ? ಹಣೆ ಬರಗಟ್ಟವಳೆ, ಎಲ್ಲ ನನ್ನ ಪ್ರಾರಬ್ಧ. ಈ ಬೀಗನ ಯಾವತ್ತೂ ತೆಗಿಬಾರ್ದು. ಊಟ ತಿಂಡಿ ಎಲ್ಲ ಆ ಕಡೆಯಿಂದಲೇ ಕೊಡು. ನೋಡು ಮಗ, ನೀನು ಅವಳನ್ನ ಪ್ರೀತಿ ಮಾಡ್ತಿದ್ದೆ, ಅವಳನ್ನ ಪ್ರೀತಿ ಮಾಡ್ತಿದ್ದರು. ಆದ್ರೆ ಈ ನಿಮ್ಮಿಬ್ಬರ ಪ್ರೀತಿಗೆ ಮಾತ್ರ ಆ ಜಮೀನ್ದಾರ್ ಮಾತ್ರ ಒಪ್ಪುದಿಲ್ಲ. ಅಪ್ಪ, ಪ್ರೀತಿಗೆ ಯಾವತ್ತೂ ಸೋಲಿಲ್ಲ, ಸೋಲೋದು ಇಲ್ಲ. ಹಾಗೆ ಮಾತು ಆಡೋಕೆ ಸುಲಭ. ಇಡೀ ಊರಿಗೆ ಊರೇ ನಮ್ಮೆದುರು ನಿಲ್ಲುತ್ತೆ, ಪಂಚಾಯಿತಿ ಆಗುತ್ತೆ, ನಿನಗೆ ಶಿಕ್ಷೆ ಆಗುತ್ತೆ ಮಗ. ಸ್ವಲ್ಪ ಯೋಚಿಸಿ ನೋಡು ಮಗ. ಆದ್ರೆ ಅಪ್ಪ, ನಾವಿಬ್ರು ಮದುವೆ ಆಗ್ತೀವಂತ ದೇವಸ್ಥಾನದಲ್ಲಿ ದೇವ್ರ ಎದುರುಗಡೆ ಪ್ರಮಾಣ ಮಾಡ್ಕೊಂಡಿದೀವಿ. ದಾರಿಲಿ ಹೋದ್ರು ನಿಂಗೆ ಸೋಲೆ. ನೋಡೋಣ, ನಮ್ಗೆ ಅಂತ ಒಂದಿನ ಬಂದೇ ಬರುತ್ತೆ. ಅಷ್ಟು ಹೇಳಿದ್ದೀನಿ ನೋಡು, ಯೋಚನೆ ಮಾಡ್ಕೊ. ದಣಿಯವರೇ, ದಣಿಯವರೇ, ಏನಾಯ್ತು ಕಾಳ? ದಣಿಯವರೇ, ನಿಮ್ಮ ಮಗಳು ಕಾಂತಿ ಆ ರವೀಂದ್ರನ ಜೊತೆ ಕಾರ್ ದಾರಿಯಲ್ಲಿ ಓಡ್ತಾ ಇದ್ದಾಳೆ. ನವಜೀವನದ ಆರಂಭ, ಅಂತ್ಯವಲ್ಲ ಇದು ಆರಂಭ. ಸ್ಪಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಅಂತ್ಯವಲ್ಲ ಆರಂಭ ಕಿರು ಧಾರಾವಾಹಿಗೆ ಶುಭ ಕೋರುವವರು. Marriages are made in heaven, but the matches are made on earth, and we are here for your right match. ವಿವಾಹ ಅನ್ನೋದು ಈ ಭೂಮಿಯ ಮೇಲಿನ ಸಹಜ ಜೀವನವನ್ನ ಇನ್ನಷ್ಟು ಸುಂದರವಾಗಿಸೋ ಒಂದು ಪ್ರಕ್ರಿಯೆ. ಹಲವಾರು ವರ್ಷಗಳಿಂದ ಎಲ್ಲಾ ಧರ್ಮಗಳಲ್ಲೂ ಸೂಕ್ತ ಸಂಬಂಧಗಳನ್ನ ಬೆಸೆದಿದ್ದೇವೆ. ಸಾಮರಸ್ಯ, ಐಕ್ಯಮತ್ಯ, ಕುಟುಂಬ ಪ್ರಜ್ಞೆಗಳು ಒಂದಾಗಿವೆ. ಇಷ್ಟು ಮಾತ್ರ ಅಲ್ಲ, ನಿಮ್ಮ ವಿದ್ಯಾರ್ಹತೆಗನುಗುಣವಾಗಿ ಕೆಲಸ ಪಡೆಯೋ ಸಲುವಾಗಿ ನಮ್ಮನ್ನ ಭೇಟಿಯಾಗಿ. ಉಷಾ ಮ್ಯಾರೇಜ್ ಬ್ಯೂರೋ, ಕಸ್ತೂರಿ ಬಿಲ್ಡಿಂಗ್, ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ, ಉಡುಪಿ. ಕರೆ ಮಾಡಿ. ಶ್ರೀ ಬೂದಾ ಶಿಟ್ಗಾರ್, ಮಾಲಕರು, ಭೂದರ ಸಂಕೀರ್ಣ, ಪರ್ಕಳ. ಶ್ರೀ ಸಚ್ಚಿದಾನಂದ ವಿನಾಯಕ್ ಬೆಲ್ಪತ್ರೆ, ಮಾಲಕರು, ಮಹಾಗಣಪತಿ ಸ್ಟೀಲ್, ಮಣಿಪಾಲ್. ಶ್ರೀ ಜಯಪ್ರಕಾಶ್ ಹಿರಿಯಡ್ಕ, ಸಿವಿಲ್ ಇಂಜಿನಿಯರ್. ಶ್ರೀ ಚಂದ್ರಕಾಂತ್, ಉಡುಪಿ, ಮಾಲಕರು, ತೋನ್ಸೆ ಪಾರ್ಕ್ ಬೀಚ್ ರೆಸಾರ್ಟ್, ಮಲ್ಪೆ. ಶ್ರೀ ನವೀನ್ ಶೆಟ್ಟಿ, ಕುಂದಾಪುರ್, ಮಾಲಕರು, ಡಾಲ್ಫಿನ್ ಲಂಚ್ ಹೋಮ್, ವೆಜ್ ಆ್ಯಂಡ್ ನಾನ್ ವೆಜ್ ಫ್ಯಾಮಿಲಿ ರೆಸ್ಟೋರೆಂಟ್, ಮಣಿಪಾಲ. ಶ್ರೀ ಕೆ ಪ್ರಕಾಶ್ ಶೆಣೈ, ಮಾಲಕರು, ಸುಮಂಗಲ ಪ್ರೊವಿಜನ್ ಸ್ಟೋರ್, ಮಾರ್ಕೆಟ್ ರೋಡ್, ಪರ್ಕಳ. ಶ್ರೀ ನಿತ್ಯಾನಂದ ನಾಯಕ್, ಪ್ರಬಂಧಕರು, ಶ್ರೀ ದುರ್ಗಾ ಪರಮೇಶ್ವರಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ, ಪರ್ಕಳ. ಶ್ರೀ ಜಯಸಿ ಕೋಟ್ಯಾನ್, ಅಧ್ಯಕ್ಷರು, ಉಡುಪಿ ಮತ್ತು ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘ, ಉಡುಪಿ. ಶ್ರೀ ಚಂದ್ರಕಾಂತ್ ಭಟ್, ಜ್ಯೋತಿಷ್ಯ ಹಾಗೂ ಪುರೋಹಿತರು, ಶ್ರೀ ಮೂಕಾಂಬಿಕಾ ಜ್ಯೋತಿಷ್ಯಾಲಯ ಹಾಗೂ ಓಂಕಾರ್ ಕ್ಯಾಟರರ್ಸ್, ಕಾರ್ಕಳ. ಶ್ರೀ ಉಮೇಶ್ ಪ್ರಭು ಮಾಣಿಬೆಟ್ಟು, ಸಿವಿಲ್ ಕಾಂಟ್ರಾಕ್ಟರ್, ಪರ್ಕಳ. ಶ್ರೀ ಆನಂದ್ ಮೆಲಂಠ, ರಂಗಭೂಮಿ ಕಲಾವಿದ. ಶ್ರೀಮತಿ ಮತ್ತು ಶ್ರೀ ಕಲಾ ಅರವಿಂದ್ ಮಾಣಿಬೆಟ್ಟು, ಪರ್ಕಳ. ಕುಮಾರಿ ನಿಧಿ, ಮಾಲಕರು, ನಿಧಿ ಡೆವಲಪರ್ಸ್, ಹುಡ್ಕೋ ಕಾಲನಿ, ಮಣಿಪಾಲ್. ಶ್ರೀ ಉಮೇಶ್ ಅಕ್ಷಯ್ ಶೆಟ್ಟಿ, ಹಿರಿಯಡ್ಕ.
ಕುಮಾರಿ ಅಶ್ವಿ ಮನ್ವಿ ಹಿರಿಯಡ್ಕ, ಶ್ರೀ ಕರ್ಣ ಪೂಜಾರಿ, ಶಬರಿ ಇಂಜಿನಿಯರಿಂಗ್ ವರ್ಕ್ಸ್, ಪರ್ಕಳ ಹೈಸ್ಕೂಲ್ ಬಳಿ, ಪರ್ಕಳ. ನವಜೀವನದ ಆರಂಭ, ಅಂತ್ಯವಲ್ಲ ಇದು ಆರಂಭ. ದಣಿಯವರೇ, ದಣಿಯವರೇ, ಏನಾಯ್ತು ಕಾಳ? ದಣಿಯವರೇ, ನಿಮ್ಮ ಮಗಳು ಕಾಂತಿ ಆ ರವೀಂದ್ರನ ಜೊತೆ ಕಾರ್ ದಾರಿಯಲ್ಲಿ ಓಡ್ತಾ ಇದ್ದಾಳೆ. ಇವತ್ತು ಅವನ್ನ ಸುಮ್ಮನೆ ಬಿಡಲ್ಲ. ಒಂದೇ ಅವನು, ಇಲ್ಲ ನಾನು. ಅಪ್ಪ ಹೇಗೆ ಬಂದ ಅಂತನ? ಅಲ್ಲ, ರವೀಂದ್ರ ಎಲ್ಲಿ ಅಂತನ? ಯಾರಿಗೂ ಗೊತ್ತಾಗದ ಹಾಗೆ ಮನೆಯಿಂದ ಓಡಿ ಬಂದಿಯಲ್ಲ, ಬೇಷ್, ಶಬಾಷ್ ಮಗಳೇ. ಎಷ್ಟು ಸಾರಿ ಹೇಳ್ದೆ ನಿಂಗೆ ಅವನ್ನ ಮರೆತು ಬಿಡು ಅಂತ, ಆದ್ರೆ ನೀನು ಮಾಡಿದ್ದೇನು? ಹುಟ್ಟಿಸಿದ ಅಪ್ಪ ಅಮ್ಮನನ್ನೇ ಮರೆತು ಓಡಿ ಬಂದಿಯಲ್ಲ. ಓ ದೇವ್ರೇ, ಭೋಲೆನಾಥ್, ಭಂ ಭಂ ಭೋಲೆನಾಥ್. ಹುಟ್ಟಿಸಿದ ಅಪ್ಪ ಅಮ್ಮನಿಗಿಂತ ಅವನೇ ಹೆಚ್ಚಾಗಿ ಹೋದ್ನ ನಿಂಗೆ? ಯಾರ ಜೊತೆ ಓಡಿ ಬಂದಿದ್ಯಾ? ಆತ ಎಲ್ಲಿದ್ದಾನೆ? ನೋಡು ನೋಡು, ಓಡೋಗ್ಬಿಟ್ಟ, ಓಡೋಗ್ಬಿಟ್ಟ. ಇಲ್ಲ, ರವೀಂದ್ರ ಹಾಗೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ನೀವೇ ಎಲ್ಲ ಸೇರಿ ಏನೋ ಮಾಡಿದ್ರಿ, ಸತ್ಯ ಹೇಳಿ. ರವೀಂದ್ರ? ರವೀಂದ್ರ ನಿನಗೆ ಅವನೇ ಬೇಕಾ? ಹೌದಪ್ಪ, ನನ್ಗೆ ಅವನೇ ಬೇಕು. ಇನ್ನೇನಿದ್ರು ಅವನ ಜೊತೆ ನನ್ನ ಜೀವನ. ಅವನನ್ನ ಬಿಟ್ಟು ನಾನಿರಲ್ಲ. ಮಾತು ಕೇಳದ ಮಗಳು ಇದ್ರೆಷ್ಟು ಬಿಟ್ರೆಷ್ಟು. ಹೋಗು, ನನ್ನ ಕಣ್ಣು ಮುಂದೆ ನಿಲ್ಬೇಡ. ಹೋಗು, ಹೊರಟು ಹೋಗು. ಹೋಗ್ತೀನಪ್ಪ,
ಮೊದಲು ರವೀಂದ್ರ ಎಲ್ಲಿದ್ದಾನೆ ಅಂತ ಹೇಳಿ. ರವೀಂದ್ರ ಬಾರಿ ರವೀಂದ್ರ ಹೆಸರನ್ನು ಎತ್ತಿದ್ರೆ ಹೇಳ್ತೀನಪ್ಪ. ನೀವು ಅವನನ್ನು ಏನ್ ಮಾಡಿದ್ದೆ ಅಂತ ಹೇಳುವವರೆಗೂ ನಾನ್ ರವೀಂದ್ರನ ಹೆಸರು ಹೇಳ್ತಾನೆ ಇರ್ತೀನಿ. ಅಪ್ಪನನ್ನು ಪ್ರಶ್ನೆ ಮಾಡುವಷ್ಟು ಮುಂದುವರೆದು ಬಿಟ್ಯಾ? ಪ್ರಶ್ನೆ ಮಾಡ್ತೀನಿ. ಇವತ್ತು ನಂಗೆ ಗೊತ್ತಾಯ್ತು ನೀವು ಮನುಷ್ಯರಲ್ಲ ರಾಕ್ಷಸರು ಅಂತ. ಅಪ್ಪನನ್ನೇ ರಾಕ್ಷಸ ಅಂತೀಯಾ? ಹೌದು, ನಾನು ರಾಕ್ಷಸ. ರಾಕ್ಷಸ ರಾಕ್ಷಸ ಅಂತಿಂತ ರಾಕ್ಷಸನಲ್ಲ, ಬ್ರಹ್ಮ ರಾಕ್ಷಸ, ಬ್ರಹ್ಮ ರಾಕ್ಷಸ. ಚಿಕ್ಕಮ್ಮರೇ, ಚಿಕ್ಕಮ್ಮರೇ, ದಣಿ, ಚಿಕ್ಕಮ್ಮರ ಉಸಿರು ನಿಂತೋಗ್ಬಿಟ್ಟಿದೆ. ಎತ್ತಿ ಬಿಸಾಕ್ರೋ ಹೊಳೆಗೆ. ಯಾಕ್ರೋ ನನ್ನ ಮುಖ ನೋಡ್ತಾ ಇದ್ದೀರಾ? ನಾನು ಹೇಳಿದ್ ಕೇಳಿಸ್ತಿಲ್ವೇನೋ? ಎತ್ತಿ ಬಿಸಾಕ್ರೋ ಹೊಳೆಗೆ. ಏನ್ ಜನನಯ್ಯ, ತನ್ನ ಸ್ವಂತ ಮಗಳನ್ನೇ ಕೊಲ್ಲುವಷ್ಟು ಕ್ರೂರಿಯಾಗಿ ಬಿಟ್ನಲ್ಲ. ಏ ರವೀಂದ್ರ, ಆ ಕಂಡಕ್ಟರ್ ಡ್ರೈವರು ನನ್ನನ್ನು ಹೆದರಿಸಿದ್ರಲ್ವಾ, ಇಳಿಬೇಡಿ ದೆವ್ವದ ಕಾಟ ಇದೆ ಅಂತ. ಎಲ್ಲಿದೆ ದೆವ್ವ? ನವಜೀವನದ ಆರಂಭ, ಅಂತ್ಯವಲ್ಲ ಇದು ಆರಂಭ. ಸ್ಪಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಅಂತ್ಯವಲ್ಲ ಆರಂಭ ಕಿರು ಧಾರಾವಾಹಿಗೆ ಶುಭ ಕೋರುವವರು. ನೀವು ನಿಮ್ಮ ವಸತಿ ಗೃಹ ನಿರ್ಮಾಣದ ಬಗ್ಗೆ ಚಿಂತಿಸುತ್ತೀರಾ? ಹಾಗಿದ್ದರೆ ಕೂಡಲೇ ಸಂಪರ್ಕಿಸಿ ದೈವಾನುಗ್ರಹ ಕನ್ಸ್ಟ್ರಕ್ಷನ್ ಅಂಡ್ ಕನ್ಸಲ್ಟೆಂಟ್, ಪೆರ್ಡೂರು 576124, ಉಡುಪಿ. ಕಾಂಟ್ಯಾಕ್ಟ್ ರಮಾ ಕುಲಾಲ್ 9008993457. ಶ್ರೀ ರಾಜೇಶ್ ಶಣೈ, ಮಣಿಪಾಲ್. ಶ್ರೀ ಕಿಶೋರ್ ಮಯ್ಯ, ಮಾಲಕರು KM ಎಂಟರ್ಪ್ರೈಸಸ್, ಕನ್ನರ್ಪಾಡಿ, ಕಡೆಕಾರ್ ರೋಡ್, ಉಡುಪಿ. ಶ್ರೀ ಕೇಶವ್ ನಾಯ್ಕ್, ಪ್ರಿಯನಗರ್, ಫಸ್ಟ್ ಕ್ರಾಸ್, ಆಥರಾಡಿ. ಶ್ರೀ ಪಾಂಡುರಂಗ ಲಂಗೋಂಕ್ವರ್, ಸಿವಿಲ್ ಇಂಜಿನಿಯರ್, ಪರ್ಕಳ. ಶ್ರೀಮತಿ ಸುರೇಖಾ ಸದಾನಂದ ಶೆಟ್ಟಿ, ಶ್ರುತಿ ವುಡ್ವರ್ಕ್ಸ್, ಕಡಂದ ಬೆಟ್ಟು ಹೌಸ್, ಬೊಮ್ಮರಬೆಟ್ಟು ವಿಲೇಜ್, ಹಿರಿಯಡ್ಕ. ಶ್ರೀ ರಾಜೇಶ್ ಭಟ್ ಮಣಿಯಾಡಿ, ರಂಗಭೂಮಿ, ಉಡುಪಿ. ಶ್ರೀ ಮಾಸ್ಟರ್ ಆಶ್ಲೇಷ್ ಆರ್ ಭಟ್, ಗಿರ್ಮಿಟ್ ಚಲನಚಿತ್ರ ನಾಯಕ, ನಟ, ರಂಗಭೂಮಿ ಕಲಾವಿದ. ಶ್ರೀ ರಾಮಮೂರ್ತಿ ಭಟ್, ಸುರಕ್ಷಾ ಸಭಾಭವನ, ಪರ್ಕಳ ಹೈಸ್ಕೂಲ್ ಬಳಿ, ಪರ್ಕಳ. ನಿತಿನ್ ಪೆರಂಪಳ್ಳಿ, ರಂಗಭೂಮಿ, ಉಡುಪಿ. ಶ್ರೀಮತಿ ಸಂಧ್ಯಾ ಅಶೋಕ್ ಕೋಟ್ಯಾನ್, ಅಂಚ್ ಕೋಟ್ಯಾನ್, ಬೈಲೂರು, ಉಡುಪಿ. ಶ್ರೀ ಪುರಂದರ್ ಶೆಟ್ಟಿಗಾರ್, ಕಿಲ್ಲಿಗೋಳಿ. ಶ್ರೀ ರವಿರಾಜ್ HP, ಸಂಚಾಲಕರು, ಸಂಸ್ಕೃತಿ ವಿಶ್ವ ಪ್ರತಿಷ್ಠಾನ, ಉಡುಪಿ. ಶ್ರೀ ಪರಮೇಶ್ವರ್, ಪರ್ಕಳ. ಶ್ರೀ ಗುರುರಾಜ್, ಉಡುಪಿ, ಚಲನಚಿತ್ರ ಕಲಾವಿದರು. ಶ್ರೀ ಸತೀಶ್ ಕಲ್ಯಾಣ್ಪುರ, ಚಲನಚಿತ್ರ ಕಲಾವಿದರು. ಶ್ರೀ ಅಶೋಕ್ ಶೆಟ್ಟಿಗಾರ್, ಮಾಲಕರು, ಅಮಿತ್ ಇಂಡಸ್ಟ್ರೀಸ್, ರಾಂಪುರ ಸರ್ಕಲ್, ಅಲೆವೂರು, ಉಡುಪಿ. ಕುಮಾರಿ ತೇಜಸ್ವಿ, ಉಡುಪಿ. ಕುಮಾರಿ ತಾರಿಣಿ, ಉಡುಪಿ. ಶ್ರೀ ಗುರುಪ್ರಸಾದ್ ಕಾಮತ್, ಮಾಲಕರು, ಕಾಮತ್ ಬುಕ್ ಹೌಸ್, ನಿಯರ್ ನಾಗವನ, MIT, ಮಣಿಪಾಲ್. ಗಣೇಶ್ ಕುಲಾಲ್, ಪಕ್ಕಲ್, ದೈವಾನುಗ್ರಹ ಟ್ರಾನ್ಸ್ಪೋರ್ಟ್, ಪೆರಡೂರು. P. ರವಿರಾಜ್ ಆಚಾರ್ಯ, ಶ್ರೀ ರಾಜ್ ಜ್ಯುವೆಲ್ಲರ್ಸ್, ಮೇನ್ ರೋಡ್, ಪರ್ಕಳ. ದಿವಾಕರ್ ಕುಕ್ಕಿಕಟ್ಟೆ, ಕಲಾವಿದರು. TN ಸುಜಾತ, ಶೇಖರ್ ಶೆಟ್ಟಿಗಾರ್, ದೇವಿನಗರ್, ಪರ್ಕಳ. ನವಜೀವನದ ಆರಂಭ, ಅಂತ್ಯವಲ್ಲ ಇದು ಆರಂಭ. ಏನ್ ಜನನಯ್ಯ,
ನನ್ನ ಸ್ವಂತ ಮಗಳನ್ನೇ ಕೊಲ್ಲುವಷ್ಟು ಕ್ರೂರಿಯಾಗಿ ಬಿಟ್ನಲ್ಲ. ಏ ರವೀಂದ್ರ, ಆ ಕಂಡಕ್ಟರ್ ಡ್ರೈವರು ನನ್ನನ್ನು ಹೆದರಿಸಿದ್ರಲ್ವಾ, ಇಳಿಬೇಡಿ ದೆವ್ವದ ಕಾಟ ಇದೆ ಅಂತ. ಎಲ್ಲಿದೆ ದೆವ್ವ? ಇವತ್ತು ದೆವ್ವಗಳಿಗೆ ರಜೆ ಇರಬೇಕು. ಇದ್ದಿದ್ರೆ ಈ ಮಧ್ಯರಾತ್ರಿಯಲ್ಲಿ ಕಾಣ್ಬೇಕಿತ್ತಲ್ವಾ? ಏನದು ಶಬ್ದ? ದೆವ್ವ ಇರಬೇಕು. ಕಾಂತಿ ಸಿಕ್ಕಿದ್ಲಾ? ಇಲ್ಲ, ಕಾಡೆಲ್ಲ ಹುಡುಕಿದೆ, ಎಲ್ಲೂ ಸಿಗ್ಲಿಲ್ಲ. ಕತ್ಲು ಬೇರೆ ಆಗ್ತಾ ಇತ್ತು. ಏನು ಮಾಡ್ಬೇಕು ಅಂತ ತೋಚದೆ ಬಂದ್ಬಿಟ್ಟೆ. ನೀವ್ ಹೀಗೆಲ್ಲ ಮಾತಾಡ್ತಾ ಕೂತ್ಕೊಂಡ್ರೆ ಆಗಲ್ಲ. ಅಷ್ಟ್ ದೊಡ್ಡ ಕಾಡಲ್ಲಿ ಸಿಗೋದು ಕಷ್ಟ. ನೀವೀಗ್ಲೇ ಹೋಗಿ ಮುಖಂಡ್ರ ಹತ್ರ ಹೋಗಿ ವಿಷಯ ತಿಳಿಸಿ. ನನ್ಗೆ ನನ್ ಮಗಳು ಬೇಕೇ ಬೇಕು. ನಮಸ್ಕಾರ ಮುಖಂಡ್ರೆ. ನಮಸ್ಕಾರ. ಮುಖಂಡ್ರೆ ಏನಾಯ್ತು? ಕೂತ್ಕೊಳ್ಳಿ. ನನ್ನ ಮಗಳು ಕಾಣ್ತಾ ಇಲ್ಲ ಮುಖಂಡ್ರೆ. ಎಲ್ಲಾ ಕಡೆ ಹುಡುಕಿಸ್ದೆ, ಎಲ್ಲೂ ಇಲ್ಲ. ಕಾಳ ಬಂದು ಹೇಳ್ತಾ ಇದ್ದಾನೆ, ಕಾಡಿನ ದಾರಿಯಾಗಿ ರವೀಂದ್ರ ಜೊತೆಯಲ್ಲಿ ಓಡಿ ಹೋಗ್ತಾ ಇದ್ದಾಳೆ ಅಂತ. ಏನ್ ಮಾಡ್ಲಿ ಮುಖಂಡ್ರೆ? ಹಾಗಿದ್ರೆ ಆವತ್ತು ಕಾಳ ಹೇಳಿದ್ದು ಸರಿಯೇ? ನಿಮ್ಮ ಹತ್ರ ಹೇಳಿದ್ರೆ ಇಲ್ಲ ಅದೆಲ್ಲ ಸುಳ್ಳು ಅಂತಂದ್ರಿ. ನಮ್ಮ ವಂಶದ ಮರ್ಯಾದೆಯ ಪ್ರಶ್ನೆ, ಅದಕ್ಕೆ ನಿಮ್ಮಿಂದ ಮುಚ್ಚಿಟ್ಟೆ. ಕ್ಷಮಿಸಿಬಿಡಿ ಮುಖಂಡ್ರೆ. ಸಮಾಧಾನ ಮಾಡ್ಕೊಳ್ಳಿ, ಚಿಂತೆ ಮಾಡಬೇಡಿ. ಮುಖಂಡ್ರೆ, ನನ್ನ ಮಗಳಿಗೆ ಮುಂದಿನ ವಾರನೇ ಮದುವೆ. ಧೈರ್ಯ ತಂದ್ಕೊಳ್ಳಿ. ಇದು ನನ್ನ ಮರ್ಯಾದೆಯ ಪ್ರಶ್ನೆ, ಮಾನದ ಪ್ರಶ್ನೆ. ಅದು ಹೋದ್ಮೇಲೆ ನಾನಿದ್ ಏನು ಪ್ರಯೋಜನ? ಜಮೀನ್ದಾರ್ರೆ, ನಿಮಗೇನಾದ್ರೂ ತಲೆ ಕೆಟ್ಟಿದ್ಯಾ? ನೀವು ಕೇಳಿದ ಯಾರ ಮಾತನ್ನ? ಆ ಕಾಳನ ಮಾತನ್ನಲ್ವಾ? ಅವನು ದಿನಕ್ಕೊಂದು ಮಾತಾಡ್ತಾನೆ. ಆವತ್ತು ಪ್ರೀತಿ ಮಾಡಿದ್ದು ನೋಡಿದೆ ಅಂತ, ಇನ್ನೊಂದಿನ ನನಗೇನು ಗೊತ್ತಿಲ್ಲ ಅಂದ. ಅವನ ಮಾತು ಕೇಳ್ತೀರಲ್ಲ ನೀವು. ನೋಡಿ, ನಿಮ್ಮ ಮಗಳನ್ನ ಹುಡುಕೋಕೆ ನಾನೇ ಹೋಗ್ತೀನಿ, ಏನು ಚಿಂತೆ ಮಾಡಬೇಡಿ. ಮುಖಂಡ್ರೆ, ನಾನು ಬರ್ತೀನಿ, ನನ್ನ ಜನನೂ ಬರ್ತಾರೆ. ಸರಿ, ಹೊರಡಿ. ಬರ್ತೀನಿ ಮುಖಂಡ್ರೆ. ಮುಖಂಡ್ರೆ, ಅದು ಇಲ್ಲಿ ಬಟ್ಟೆ ಕೇಳ್ತಾ ಇದೆ. ಜಮೀನ್ದಾರ್ರೆ, ಅಲ್ಲಿ ತೇಲ್ತಾ ಇರೋ ಬಟ್ಟೆ ಮಗಳನ್ನ? ಹೌದು ಮುಖಂಡ್ರೆ. ಏನಾಗ್ತಾ ಇದೆ? ಈ ಹೊಳೆಗಿಡ್ದವ್ರು ಯಾರು ಬದುಕಿ ಬಂದಿಲ್ಲ. ಇದರಲ್ಲಿ ಮೊಸಳೆ ಇದೆ. ಹಾಗಿದ್ರೆ ಕಾಂತಿ? ನನ್ನ ಮಗಳು ಕಾಂತಿ. ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ. ಬದುಕಿನ ನಡುವೆ ಭಾವನೆಯೆಂಬುದು
ಏತಕ್ಕೆ ಬರುತ್ತಿಹುದೋ ಪ್ರೇಮದ ನಡುವೆ ಪ್ರೀತಿಯ ಅರ್ಥವು ಯಾರಿಗೆ ತಿಳಿದಿಹುದೋ ಮೂಢರ ನಡುವೆ ನಲುಗುವ ಪ್ರೀತಿಗೆ ಮುಕ್ತಿಯು ದೊರಕುವುದೋ ಅಂತ್ಯವಲ್ಲ ಇದು ಆರಂಭ, ಅಂತ್ಯವಲ್ಲ ಇದು ಆರಂಭ, ಅಂತ್ಯವಲ್ಲ ಇದು ಆರಂಭ, ಅಂತ್ಯವಲ್ಲ ಇದು ಆರಂಭ. ಊರು ದೂರು ಏರುಪೇರು ಇಲ್ಲಿ ನಡೆಯುವುದು ನ್ಯಾಯ ನೀತಿ ಪ್ರೀತಿ ಪ್ರೇಮ ಹೇಗೆ ಉಳಿಯುವುದು ಸತ್ಯ ಧರ್ಮ ನಿತ್ಯ ಕರ್ಮ ಯಾರಿಗೆ ತಿಳಿಯುವುದು ಸತ್ಯ ನ್ಯಾಯದ ಆರಂಭ, ಪ್ರೀತಿ ಪ್ರೇಮದ ಆರಂಭ, ನವಜೀವನದ ಆರಂಭ, ಅಂತ್ಯವಲ್ಲ ಇದು ಆರಂಭ. ಸ್ಪಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಅಂತ್ಯವಲ್ಲ ಆರಂಭ ಕಿರು ಧಾರಾವಾಹಿಗೆ ಶುಭ ಕೋರುವವರು ಪೂರ ರೀತಿ ಫೇಶಿಯಲ್ಸ್ ಉಂಟು. ಗೋಲ್ಡ್ ಫೇಶಿಯಲ್ಸ್, ಶೆಹನಾಜ್ ಎಲ್ಲ ಸಹ ಉಂಟು. ಮತ್ತೆ ಬ್ಲೀಚ್ ಉಂಟು, 2-3 ಟೈಪ್ ಬ್ಲೀಚಸ್. ಹೇರ್ ಸ್ಟೈಲ್ ಎಲ್ಲ ಮ್ಯಾರೇಜ್ ಫಂಕ್ಷನ್ಗೆ ಹೋಗಿ ಮಾಡ್ತೇವೆ, ಇಲ್ಲಿ ಬಂದು ಮಾಡ್ತೇವೆ. ನೋಡಿದ್ರಲ್ಲ, ಈ ಕೆಳಗೆ ಕಾಣುವ ಎಲ್ಲ ರೀತಿ ಟ್ರೀಟ್ಮೆಂಟ್ಗಳು ಇಲ್ಲಿ ಲಭ್ಯವಿರುತ್ತದೆ. ನಿಮ್ಮ ಲುಕ್ ಸ್ಟೈಲ್ಗಾಗಿ ಒಮ್ಮೆ ಸಂಪರ್ಕಿಸಿ ವೈಶಾಲಿ ವಾದಿರಾಜ್. ಮೊಬೈಲ್ ನಂಬರ್ 7899423999. ಅಜಯ್ ಕುಮಾರ್ PS, ಅನಿಲ್ PS, ಶ್ರೀಮತಿ ಅಶ್ವಿನಿ ವಿ ಶೆಟ್ಟಿ, ದೇವಿನಗರ್ ಪರ್ಕಳ. ಶ್ರೀ ಅಚ್ಯುತ್ ಭಟ್ ಆ್ಯಂಡ್ ಫ್ಯಾಮಿಲಿ, ಪರ್ಕಳ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದ ಬಳಿ ಪರ್ಕಳ. ಶ್ರೀ ಮೋಹನ್ ಶೆಟ್ಟಿಗಾರ್ ಆ್ಯಂಡ್ ಫ್ಯಾಮಿಲಿ, ವಿವರ್ಸ್ ಕಾಲೋನಿ ದೊಡ್ಡಗುಡ್ಡೆ. ಶ್ರೀ ಅಶೋಕ್ ಕಾಮತ್ ಕೊಡಂಗೆ, ಕನ್ಸಲ್ಟೆನ್ಸಿ ಸಿವಿಲ್ ಇಂಜಿನಿಯರ್ ಉಡುಪಿ. ಶ್ರೀ ಜಯಮಾಲ ಉಪೇಂದ್ರ ಶೆಟ್ಟಿಗಾರ್, ಕಿನ್ನಿಗೋಳಿ ಉಡುಪಿ. ಶ್ರೀ ಕೊಂಡಾಡಿ ಶ್ರೀನಾಥ್ ಶೆಟ್ಟಿ, ಲಕ್ಷ್ಮೀಂದ್ರನಗರ್ ಮಣಿಪಾಲ್. ಶ್ರೀ ರಾಘವೇಂದ್ರ, ಶ್ರೀ ದುರ್ಗಾ ಅಲ್ಯೂಮಿನಿಯಂ ವರ್ಕ್ಸ್ ಆಥಾಡಿ. ಶ್ರೀ ಪ್ರಸಾದ್, ಮಾಲಕರು ಅಮರಜ್ಯೋತಿ ಎಂಟರ್ಪ್ರೈಸಸ್, ಸೇವಾ ಸಿಂಧು ಡಿಜಿಟಲ್ ಸೇವಾ ಕಾಮನ್ ಸರ್ವಿಸ್ ಸೆಂಟರ್, ಪಂಚಾಯತ್ ಬಿಲ್ಡಿಂಗ್, ಸಂತೆ ಮಾರ್ಕೆಟ್ ಬಳಿ ಹಿರಿಯಡ್ಕ. ಶ್ರೀ ಜ್ಯೋತೀಂದ್ರ ರಾವ್, ಪರ್ಕಳ ಹೈಸ್ಕೂಲ್ ಬಳಿ ಪರ್ಕಳ. ಶ್ರೀ ಸುರೇಶ್ ನಾಯಕ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಭಾರತೀಯ ಜನತಾ ಪಾರ್ಟಿ ಉಡುಪಿ. BV ಲಕ್ಷ್ಮೀನಾರಾಯಣ್, ಪಾಸ್ಟ್ ಪ್ರೆಸಿಡೆಂಟ್, ರೋಟರಿ ಉಡುಪಿ. ಶಕಲಕ ಭೂಮ್ ಭೂಮ್, ತುಳು ಮತ್ತು ಕನ್ನಡ ದ್ವಿಭಾಷಾ ಚಲನಚಿತ್ರ ಚಿತ್ರೀಕರಣ ಪ್ರಗತಿಯಲ್ಲಿದ್ದು 2020ರಲ್ಲಿ ತೆರೆ ಕಾಣಲಿದೆ.